ಹಾಲಾಡಿಗೆ ಬೆದರಿಕೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಇಲ್ಲಿ ಬಹುಶಃ ಇವತ್ತು ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಗೆ ಮೊನ್ನೆಯಿಂದ ಬರ್ತಾ ಇರುವಂತ ಬೆದರಿಕೆ ಕರೆಗಳಾಗಿರ್ಬೋದು. ಇಲ್ಲಿ ನೀವು ಆಗ್ಲೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ. ಇಲ್ಲಿ ಇನ್ಪುಟ್ ಸಿಗ್ತಾ ಇದೆ, ಈ ಜಿಲ್ಲೆ, ಈ ಎರಡು ಜಿಲ್ಲೆಯಲ್ಲಿ ಇನ್ಪುಟ್ ಸಿಗ್ತಾ ಇದೆ. ಅದೇ ಆತನ ಪರವಾಗಿ ಮಿಡಿಯುವ ಹೃದಯಗಳು, ಆತನ ಪರವಾಗಿ ಕೆಲಸ ಮಾಡುವವರು ಇಲ್ಲಿ ಇದ್ದಾರೆ ಅನ್ನುವಂಥದ್ದಾಯ್ತು. ಆ ನೆಟ್ವರ್ಕ್ ಅನ್ನು ಒಡೆಯೋದಕ್ಕಾದ್ರೂ ಪೊಲೀಸರಿಗೆ ಸಾಧ್ಯ ಇದೆ, ಅದನ್ನಾದ್ರೂ ಮಾಡಬಹುದಲ್ವಾ? ಮಾಡಬಹುದು. ಮಾಡ್ಲಿಕ್ಕೆ ನಮಗೆ ಆ ಒಂದು ಆತ್ಮಸ್ಥೈರ್ಯ ಬೇಕಲ್ಲ, ಅದನ್ನು ಇಲ್ಲಿ ಅಧಿಕಾರಿಗಳು ಕೊಡ್ಸ್ಕೊಡ್ಬೇಕು. ಅದಕ್ಕೋಸ್ಕರನೇ ಒಂದು ಸ್ಕ್ವಾಡ್ ಅನ್ನು ಮಾಡಿ, ಸ್ಕ್ವಾಡ್ ಅಂದ್ರೆ ಅದನ್ನು ಹಿಡಿಯೋದಕ್ಕೋಸ್ಕರನೇ ನಿರಂತರವಾಗಿ ಇವರ ಬೆನ್ನು ಬಿದ್ದರೆ ಬಹುಶಃ ಇದಕ್ಕೊಂದು ನಾಂದಿ ಹಾಡಬಹುದು. ನಿರಂತರವಾಗಿ ಅವರಿಗೆ ಕೆಲಸನೇ ಅದು, ಬೇರೆ ಏನು ಕೆಲಸ ಇಲ್ಲ. ಅಂದ್ರೆ ಚಿಕ್ಕ ಚಿಕ್ಕ ಹುಡುಗರು, 20-25 ವರ್ಷದ ಹುಡುಗರ ನೆಟ್ವರ್ಕ್ ಅಲ್ಲಿ ಇದ್ದಾರೆ. ಹೌದು, ದುಡ್ಡು ಸಿಗ್ತಾ ಅಂತ ಹೇಳಿದ್ರೆ ಅವರಿಗೆ ಈಗ 10 ಲಕ್ಷ ಕೊಟ್ರೆ 5 ಲಕ್ಷ ನೀವು ಇಟ್ಕೊಳ್ಳಿ, 5 ಲಕ್ಷ ಬ್ಯಾಂಕಿನ ಅಕೌಂಟಿಗೆ ಹಾಕಿ ಅಂತ ಹೇಳ್ತಾರೆ. 5 ಲಕ್ಷ ಒಂದೇ ಸಲ ಸಿಗುವಾಗ ಏನ್ ಮಾಡ್ಬೇಕು ಖರ್ಚಿಗೆ? ಸೊ ಆ ನೆಟ್ವರ್ಕ್ ಅನ್ನ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಮಾಡಬೇಕು. ಆಗೋದಿಲ್ವಾ ಮಾಡ್ಲಿಕ್ಕೆ 100% ಸಾಧ್ಯತೆ ಉಂಟು. ಅಂದ್ರೆ ಎಲ್ಲೋ ದುಬೈಯಲ್ಲೋ ಇನ್ನೆಲ್ಲೋ ಆಸ್ಟ್ರೇಲಿಯಾದಲ್ಲೋ ಕೂತ್ಕೊಂಡು ಆತ ವ್ಯವಹಾರ ಮಾಡ್ತಾನೆ ಅಂತಾದ್ರೆ ಇಲ್ಲಿ ಅವರ ನೆರವಿಲ್ಲದೆ ಸಾಧ್ಯವೇ ಇಲ್ಲ, ಇಂಪಾಸಿಬಲ್. ಅಲ್ಲ, ದುಡ್ಡು ಡಿಮಾಂಡ್ ಮಾಡಿದ್ರೆ ಆ ದುಡ್ಡು ಅವನ ಕೈಗೆ ಸಿಗಬೇಕು, ಅದು ಸಿಗಬೇಕಾದ್ರೆ ಇಲ್ಲಿ ಯಾರಾದ್ರೂ ಬೇಕಲ್ಲ, ಕ್ಯಾರಿಯರ್ಗಳು ಬೇಕಲ್ಲ. ಅಂದ್ರೆ ಇಲ್ಲಿ ಆ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆಯಾ ಅಂತ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಖಂಡಿತ. ಇಲ್ಲಿ ಅವಿಭಜಿತ ದಕ್ಷಿಣ ಜಿಲ್ಲೆಯಲ್ಲಿ ಆ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆ. ಯಾರ್ಯಾರು ಹೊಸ ಹುಡುಗರು ಜೈಲಿಗೆ ಹೋಗ್ತಾರ ಅವರನ್ನು, ಆ ಹುಡುಗರನ್ನು ಬಿಡಿಸುವಂತ ವ್ಯವಸ್ಥೆಗಳು ಹೊರಗಿಂದ ಆಗ್ತಾ ಇದೆ. ಪೊಲೀಸರು ಗಮನ ಇರಿಸಬೇಕಾದ ಇದನ್ನು ಕೇವಲ ಸಬ್ಜೆಲ್ಲ ಬಾಗಿಲಲ್ಲಿ 2 ಪೊಲೀಸ್ ಹಾಕಿದ್ರೆ ಸಾಲದು. ಸುರುವಿಗೆ ಜೈಲೊಳಗಿರುವ ಆರೋಪಿಗಳನ್ನು ಬಿಡಿಸಲಿಕ್ಕೆ ಯಾರ್ಯಾರು ಪ್ರಯತ್ನ ಪಡ್ತಾ ಇದ್ದಾರೆ, ಯಾರ್ಯಾರು ಅವರಿಗೆ ಇಂಟರ್ವ್ಯೂ ಆಗ್ತಿದ್ದಾರೆ, ಇಂಟರ್ವ್ಯೂ ಆಗ್ತದವರಿಗೂ ಅವರಿಗೆ ಏನು ಸಂಬಂಧಗಳು, ಇದನ್ನು ಕಂಡುಹಿಡಿಬೇಕು. ಅದನ್ನ ಕಂಡು ಹಿಡಿದ್ರೆ ಎಲ್ಲವೂ ಸರಿಯಾಗ್ತಾ ಹೋಗ್ತದೆ. ಇಲ್ಲಿ ಏನಾಗಿದೆ, ಇಲ್ಲಿ ಈಗ ರವಿ ಪೂಜಾರಿ ಹೆಸರು ಕೇಳಿ ಬರುತ್ತೆ, ಬನ್ನಂಜ ರಾಜ ಹೆಸರು ಕೇಳುತ್ತೆ, ವಿಕ್ಕಿ ಶೆಟ್ಟಿ ಹೆಸರು ಕೇಳುತ್ತೆ, ಕಲಿ ಯೋಗೀಶ್ ಅಂತ ಹೆಸರು ಕೇಳುತ್ತೆ. ಅವರು ಎಲ್ಲೋ ದೂರದಲ್ಲಿ ಕೂತಿರ್ತಾರೆ, ಯಾರನ್ನೋ ಇಲ್ಲಿ ಯೂಸ್ ಮಾಡ್ಕೊಂಡು ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಅವರನ್ನು ಹಿಡಿಯೋದಕ್ಕೆ ಸಾಧ್ಯ, ಹೇಗೆ ಹಿಡಿಯಬಹುದು ನೋಡಿ. ನಾನೊಂದು ಹೇಳ್ತೇನೆ, ಇಲ್ಲಿ ಯಾವ ರೀತಿ ಅವ್ರ ನೆಟ್ವರ್ಕ್ ಅನ್ನು ಬೆಳೆಸ್ಕೊಂಡು ಬರ್ತಾರೆ ಅಂತ ಹೇಳಿ. ದುಬೈನಲ್ಲಿ ಈಗ ವಿಶ್ವನಾಥ ಕೊರಗ ಶೆಟ್ಟಿ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವನಿಗೆ ಇಲ್ಲಿದ್ದ ಒಂದು ವ್ಯವಸ್ಥೆ ಮಾಹಿತಿ ಕೊಡ್ತಾ ಇರ್ತಾರೆ. ಅವ ಫೋನ್ ಮಾಡ್ತಾ ಇರ್ತಾನೆ ರಾತ್ರಿ ವೇಳೆ. ಇವ ಹೇಳ್ತಾನೆ, ಈಗ ಒಂದು 4 ಮಂದಿ ಹುಡುಗರು ಇದರಲ್ಲಿ ಒಂದು ಸಣ್ಣ ಪೆಟ್ಟಿನ ಕೇಸಲ್ಲಿ ಜೈಲಿಗೆ ಹೋಗಿದ್ದಾರೆ, ಆಗ ನಾಳೆ ಹೋಗಿ ಅವನಿಗೆ ಇಂಟರ್ವ್ಯೂ ಹಾಕು, ಅವನಿಗೆ ಯಾರನ್ನ ವಕೀಲರ ಮಾಡು, ನಾನು ಇಂಥ ವಕೀಲರಿಗೆ ಫೋನ್ ಮಾಡ್ತೇನೆ, ಅವ್ರನ್ನ ಬಿಡಿಸುವ ವ್ಯವಸ್ಥೆ ಮಾಡು. ಹಾಗೆ ಇವ ಆ ಕೆಲಸ ಮಾಡ್ತಾನೆ. ಅದಕ್ಕೆ ಹಣ ಆಗೋದು ಎಷ್ಟು ಚಿಲ್ಲರೆ ವಕೀಲನಿಗೆ. ಅವ ಫೋನ್ ಮಾಡಿದರೆ ಇವ ವಕೀಲ 5,000ಕ್ಕೆ ಮಾಡ್ತಾನೆ, ನಾವು ಹೋದ್ರೆ 50,000 ಹೇಳ್ತಾನೆ. ಆಯ್ತಾ? ಆಗ ಇವರಿಗೆ ಜನ 5 ಆಯಿತು. 5 ಮಂದಿ ಅಂತ 5 ಮಂದಿ ಅಡ್ರೆಸ್ಗಳಿರ್ತವೆ. ಆ 5 ಮಂದಿ ಅಡ್ರೆಸ್ಗಳು ಫೀಡ್ ಆಗ್ತವೆ. ಸೊ ಈಗ ಇಲ್ಲಿ ಇದರೊಂದು ಎಕ್ಸಾಂಪಲ್, ಹಿತೇಂದ್ರ ಪ್ರಸಾದ್ ಮರ್ಡರ್ ಮಾಡಿದ್ರು. ಆ ಮರ್ಡರ್ ಮಾಡಂತ ವ್ಯಕ್ತಿ ಜಾಮೀನು ತೆಗಿಲಿಕ್ಕೆ ಯೋಗ್ಯತೆ ಇಲ್ಲದೆ ಅಲ್ಲಿದ್ದವನನ್ನು ಜಾಮೀನು ಕೊಡಿಸಿ ಹೊರಗಡೆ ತಂದು ಕಳಿಸಿದ್ದಾರೆ. ಆದ್ರೆ ಅವನಿಂದ ಆಗ್ಲಿಲ್ಲ. ಅದ್ರ ಮೊದಲೇ ನಾವಲ್ಲಿ ಅವನನ್ನು ಹಿಡಿದ್ರಿಂದ ಅವನ ಕೊಲೆ ಅವತ್ತು ಆಗಿಲ್ಲ, ಬಟ್ ಅವನ ಕೊಲೆ ಆಮೇಲೆ ಆಯ್ತು. ಬಟ್ ಎಲ್ಲರದ ಹಿಂದೆ ಇಲ್ಲಿ ಇರುವಂತದ್ದು ಸಣ್ಣ ಪುಟ್ಟ. ಸರ್, ಇಲ್ಲಿ ನನಗೆ ಪ್ರಶ್ನೆ ಬರುವಂತದ್ದು, ಗುಪ್ತಚರ ಇಲಾಖೆ ಅನ್ನುವಂಥದ್ದಿದೆ. ಅವರು ಇದರ ಮೇಲೆ ಕಣ್ಣಿಡಬೇಕಾದಂತದ್ದು ಅವರೇ. ನಿಮ್ಗೆ ಅನಿಸ್ತಾ ಇಲ್ಲ ಸರ್, ಕೇವಲ ಪ್ರೆಸ್ ಮೀಟಿಗೆ ಅವರು ಸೀಮಿತರಾಗ್ತಾ ಇದ್ದಾರೆ, ಪ್ರೊಟೆಸ್ಟ್ಗೆ ಸೀಮಿತ ಆಗ್ತಾ ಇದ್ದಾರೆ? ನಾನೊಂದು ಹೇಳ್ತೇನೆ, ಗುಪ್ತಚರ ಇಲಾಖೆ 2 ಇದೆ ಇಲ್ಲಿ. ಸೆಂಟ್ರಲ್ ಇಂಟೆಲಿಜೆನ್ಸ್ ಇದೆ, ಸ್ಟೇಟ್ ಇಂಟೆಲಿಜೆನ್ಸ್ ಇದೆ. ಆ 2 ಇಲಾಖೆಗಳಿಗೆ ಸತ್ತು ಕೆಲವೇ ವರ್ಷಗಳಾಗಿವೆ. ಅದು ಏನಾಗಿದೆ, ಅದು ನಿರಾಶ್ರಿತರ ಶಿಬಿರ ಆಗಿದೆ. ಸುರಿಗೆ ಹೇಳ್ತೇನೆ, ಯಾಕಂದ್ರೆ ರಿಟೈರ್ಡ್ ಸ್ಟೇಜಿನವರೇ ಇರೋದಲ್ಲಿ. ಏನೋ 2 ವರ್ಷ ಆರಾಮಾಗಿ ಇರ್ಲಿಯಪ್ಪ ಅಂತೇಳಿ ಅಲ್ಲಿ ಬಿಟ್ಟದ್ದು ನಿರಾಶ್ರಿತರ ಶಿಬಿರ ಆಗಿದೆ ಹೊರತು ಮತ್ತೇನು ಅಲ್ಲ. ಸರ್, ಇಲ್ಲಿ ಗುಪ್ತಚರ ಇಲಾಖೆ ವೈಫಲ್ಯ ಕಾಣಿಸ್ತಾ ಇಲ್ಲ ನಿಮಗೆ? ಗುಪ್ತಚರ ಇಲಾಖೆ ಅಂತ ಹೇಳಿದ್ರೆ ಇಲ್ಲಿ ಏನಂದ್ರೆ, ಅವರ ಹತ್ರ ನಾವು ಕೇಳಿದ್ರೆ ಹೇಳ್ತಾರೆ, ನಮಗೆ ಸರಿಯಾದ ಫೆಸಿಲಿಟಿ ಇಲ್ಲ, ಅಂದ್ರೆ ಟ್ರ್ಯಾಪ್ ಮಾಡುವಂತ ವ್ಯವಸ್ಥೆ ಇಲ್ಲ, ನಮಗೆ ಫೋನ್ ಟ್ರ್ಯಾಪ್ ಮಾಡುವಂತ ವ್ಯವಸ್ಥೆ ಇಲ್ಲ. ಇಲ್ಲಿ ಗುಪ್ತಚರ ಇಲಾಖೆ ಅಂತ ಹೇಳಿದ್ರೆ ಸ್ಪೆಷಲ್ ಬ್ರಾಂಚ್ ಅಂತ ಇದೆ. ಆ ಸ್ಪೆಷಲ್ ಬ್ರಾಂಚಿನವರ ಕೆಲಸ ಏನಂದ್ರೆ ಪೊಲಿಟಿಕಲ್ ಮತ್ತೆ ನಮ್ಮ ಆರ್ಗನೈಸೇಷನ್, ಯೂನಿಯನ್ ಇಂಥದನ್ನೆಲ್ಲ ನೋಡ್ಕೊಂಡಿರೋದು ಬಿಟ್ರೆ ಅವರು ಈ ಅಂಡರ್ ವರ್ಲ್ಡ್ ನ ಬಗ್ಗೆ ಅದಕ್ಕೆ ಅವರಿಗೆ ಯಾವುದೇ ಒಂದು ಕೆಲಸನ ಕೊಟ್ಟಿಲ್ಲ, ಅವರು ಮಾಡೋದೇ ಇಲ್ಲ. ಬಟ್ ನಾನು ಹೇಳೋದಾದ್ರೆ ಅದಕ್ಕೋಸ್ಕರ ಒಂದು ಸ್ಪೆಷಲ್ ಬ್ರಾಂಚ್ ಬೇರೆ ಮಾಡಬೇಕು. ನೋಡಿ, ಈಗ CCB ಇದೆ, DCIB ಇದೆ, ಉಪಯೋಗ ಮಾಡ್ಕೊಳ್ಬಹುದು, ಮಾಡ್ಕೊಳ್ಬಾರ್ದು ಅಂತ ಏನಿಲ್ಲ. ಆಯ್ತಾ? ಅವರಿಗೆ ಬೇರೆ ಕೆಲಸ ಏನಿದೆ? ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇದೆಯಾ?
ಲಾ ಆ್ಯಂಡ್ ಆರ್ಡರ್ ಜವಾಬ್ದಾರಿ ಇದೆಯಾ? ಇಲ್ಲ. ಅಲ್ಲಲ್ಲ, CCB ಅಂತ ಹೇಳಿದ್ರೆ ಅವರಿಗೆ ಅದೇ ಕೆಲಸ ಅಂತಲ್ಲ. ಒಂದು ಮರ್ಡರ್ ಆಗ್ತದೆ, ಒಂದು ಕೊಲೆ ಆಗ್ತದೆ, ಅದರ ಹಿಂದೆ ನುಸುಳಿಕೊಂಡು ಹೋಗ್ಬೇಕಾಗ್ತದೆ. ಬಟ್ ಇದರಲ್ಲಿ 24 ಗಂಟೆನೂ ಇದೇ ಒಂದು ಕೆಲಸದಲ್ಲಿ ಮಗ್ನ ಆಗುವಂತ ಅಧಿಕಾರಿಗಳ ಒಂದು ದಂಡನ್ನು ರೆಡಿ ಮಾಡಬೇಕು. ಹೌದು. ಅಂದ್ರೆ ಅವರು ಬೆಳೆಸ್ತಾ ಇದ್ದಾರಂತೆ ಹುಡುಗರನ್ನ, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಹುಡುಗರನ್ನ ಅವರ ಟೀಮಿಗೆ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಪೊಲೀಸ್ ಇಲಾಖೆಗೆ ಗೊತ್ತೂ ಆಗೋದಿಲ್ಲ, ಆ ಬಗ್ಗೆ ಯೋಚನೆಯೂ ಮಾಡೋದಿಲ್ಲ ಅಂತಂದ್ರೆ ನಮಗೆ ಆಶ್ಚರ್ಯ ಅನ್ಸುತ್ತೆ. ಅಲ್ಲ, ನಾನೊಂದು ಹೇಳ್ತೇನೆ. ಈ DAR CAR ಅಂತ KSRP ಅಂತ ಇದೆ. ಅದರಲ್ಲಿ ಕೆಲವು ಯಂಗ್ ಹುಡುಗರಿದ್ದಾರೆ, ಒಳ್ಳೊಳ್ಳೆ ಹೈ ಎಜುಕೇಟೆಡ್ ಹುಡುಗರಲ್ಲಿದ್ದಾರೆ. ಇವ್ರನ್ನೆಲ್ಲ ತಂದು ಸಿವಿಲ್ ಪೊಲೀಸ್ಗೆ ಹಚ್ಚಬೇಕು. ಅದೆಲ್ಲ ಪಾಲಿಸಿ ಮ್ಯಾಟ್ರಸ್, ಅದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಎಲ್ಲ ಕಾನ್ಸ್ಟೇಬಲ್ಸ್ MA MCom MSc ಕಲ್ತವರೆಲ್ಲ ಕಾನ್ಸ್ಟೇಬಲ್ ಆಗಿದ್ದಾರೆ. ಯಾಕೆ ಅಲ್ಲಿಂದ KSRP ಅಲ್ಲಿಂದ ತರುವ ಅವಶ್ಯಕತೆನೇ ಇಲ್ಲ, ನಮ್ಮಲ್ಲಿ ಇದ್ದಾರೆ. ಆದ್ರೆ ಇದರಲ್ಲಿ ನಾನು ಹೇಳೋದಂದ್ರೆ ಇದಕ್ಕೋಸ್ಕರ ಒಂದು ಸ್ಪೆಷಲ್ ಟೀಮ್ ಗೌರ್ಮೆಂಟ್ ಮಾಡಬೇಕು. ಏನು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ಇನ್ನೊಂದ್ಸಲ ಧಮ್ಕಿ ಗಿಮ್ಕಿ ಕೊಟ್ರೆ ಅವರು ಜವಾಬ್ದಾರಿ ಎಂಬ ದೃಷ್ಟಿಯಲ್ಲಿ ಒಂದು ಇದು ಸಂಘವನ್ನು ಮಾಡಿ. ಎಸ್ ಸರ್, ಅಂದ್ರೆ ಪ್ರತಿ ಬಾರಿ ನಾವು ಇಂಥ ಧಮ್ಕಿ ಪ್ರಕರಣಗಳು ಬಂದಾಗ ಮಾತ್ರ ಚರ್ಚೆ ಆಗತ್ತೆ, ಜನಮಾನಸದಲ್ಲಿ ಚರ್ಚೆ ಆಗತ್ತೆ, ಆನಂತರ ಮರೆತು ಹೋಗಿಬಿಡತ್ತೆ. ಇದೊಂದು ಪಾಠ ಅಂತ ಅನ್ಸೋದಿಲ್ವಾ? ಒಬ್ಬ ಸರಳ ಸಜ್ಜನ ರಾಜಕಾರಣಿಗೆ ಧಮ್ಕಿ ಹಾಕ್ತಾರೆ, ಫೋನ್ ಮಾಡಿ ದುಡ್ಡು ಕೊಡು ಇಲ್ಲದ್ರೆ ಕೊಲ್ತೇನೆ ಅನ್ನುವಂತ ಬೆದರಿಕೆ ಹಾಕ್ತಾರೆ ಅಂತಾದ್ರೆ ಇದು ಪಾಠ ಅಂತ ಅನ್ಸೋದಿಲ್ವಾ? ರಾಜಕಾರಣಿಗಳಿಗೂ ಸರ್ಕಾರಕ್ಕೂ ಪೊಲೀಸ್ ಸರ್ಕಾರಕ್ಕೆ ಪಾಠ ಆಗಬೇಕು. ಸರ್ಕಾರಕ್ಕೂ ಪೊಲೀಸ್ ಇಲಾಖೆಗೆ ಇಬ್ಬರಿಗೂ ಪಾಠವೇ ಇದು. ಆಯ್ತಾ? ಒಬ್ಬ ಬಡ್ಕಳ MLA ಅನ್ನು ಅಷ್ಟು ನೀಟಾಗಿ ಕೊಂದು ಸೇಫ್ ಆಗಿದ್ದಾರೆ ಚಿತ್ತರಂಜನ ಮರ್ಡರ್ ಕೇಸಲ್ಲಿ, ಅಲ್ವಾ? ಸಿಬಿಐ ತನಿಖೆ ಮಾಡಿದ್ರು ಯಾರು ಏನು ಅಂತ ಗೊತ್ತಾಗಲಿಲ್ಲ. ಆಯ್ತಾ? ಅಸ್ನೋಟಗರ್ ಕೇಸಲ್ಲಿ ಮುತ್ತಪ್ರಾಯ ಸಹಕಾರ ಇಲ್ಲ ಇದ್ರೆ ಇವರು ಅವರ ಆರೋಪಿಯನ್ನು ತರಲಿಕ್ಕೆ ಆಗ್ತಾ ಇರಲಿಲ್ಲ. ಆಯ್ತಾ? ಇದು ಮೊನ್ನೆ ಆರ್ ಎನ್ ನಾಯಕ್ ಮರ್ಡರ್ ಆಯಿತು, ಬನ್ನಂಜರಾಜ ಮಾಡಿಸಿದಂತ ಆಯಿತು. ಅದರಲ್ಲಿ ಒಬ್ಬ ಗನ್ಮ್ಯಾನ್ ಸ್ವಲ್ಪ ಶಾರ್ಪ್ ಇದ್ದರಿಂದ ಒಬ್ಬನ ಗುಂಡಿಟ್ಟು ಕೊಂದದ್ರಿಂದ ಅದು ಯಾರು ಏನಂತ ಗೊತ್ತಾಯಿತು. ಪಾಸ್ ಆಗ್ತಾರೆ ಅದು ಇಲ್ಲ, ಅಲ್ವಾ? ಇದೆಲ್ಲ ಈ ಪೊಲಿಟಿಕಲ್ ಲೀಡರ್ಗಳು. ಮತ್ತೊಂದು ನಾವು ಗಮನಿಸಬೇಕು, ಈ ಪೊಲಿಟಿಕಲ್ ಲೀಡರ್ಗಳಿಗೂ ಒಂದು ಪಾಠ ಇದೆ ಇದರಲ್ಲಿ. ಯಾವಾಗ ಅವರು ಕ್ರಿಮಿನಲ್ಗಳನ್ನು ಬೆಳೆಸ್ಕೊಂಡು ಹೋಗ್ತಾರ ಅದು ಅವರಿಗೆ ಯಾವತ್ತಿಗೂ ಮುಳುವಾಗ್ತದೆ ಅಂತ ಹೇಳಿ. ಅಂದ್ರೆ ಆಲಾಡಿ ಶ್ರೀನಿವಾಸ ಬಿಟ್ಟಿಲ್ಲ. ಕೊತ್ವಾಲ್ ರಾಮಚಂದ್ರನನ್ನು ದೇವರಾಜ ಅರಸು ಬೆಳೆಸಿದ್ದು, ಕೊನೆಗೆ ಕೊತ್ವಾಲ್ ರಾಮಚಂದ್ರ ದೇವರಾಜ ಅರಸರ ಕುತ್ತಿಗೆ ಕತ್ತಿ ಇಟ್ಟ. ಎಲ್ಲಿ? ವಿಧಾನಸೌಧದ ಒಳಗೆ. ಆಯ್ತಾ? ಅದ ನಂತರ ಕೊತ್ವಾಲ್ ರಾಮಚಂದ್ರನ ಶಿವಮೊಗ್ಗಕ್ಕೆ ಓಡಿಸಿದ್ದು, ಗಡಿಪಾರಿ ಮಾಡಿದ್ದು, ಓಡಿಸಿದ ಸರ್ಕಾರ ಓಡಿಸಿದಲ್ಲ. ಆಗ DCPಗಳಾಗಿದ್ದ ಇವರು ಯಾರು ಹೇಳ್ತಾರೆ, ಅವರು ಮತ್ತೆ IGP ಆದರು ಅವರು. ಇಲ್ಲಿ ಏನು ಮಾಡಬೇಕು ಅಂತ ಬಯಸ್ತೀರಿ ಸರ್? ಇಲ್ಲಿ ಇವತ್ತು ಈ ಇನ್ಸಿಡೆಂಟಿನ ನಂತರವಾದ್ರೂ ಏನು ಮಾಡಬೇಕು ಅಂತ ಬಯಸ್ತೀರಿ, ಅಥವಾ ಇದು ಮುಂದಕ್ಕೆ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಅನಿಸುತ್ತೆ ನಿಮಗೆ? SP ಮಟ್ಟದ ಅಧಿಕಾರಿ ಇಲ್ಲ, ಅದಕ್ಕಿಂತ ಮೇಲ್ಮಟ್ಟ ಅಧಿಕಾರಿಗಳು ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಇದನ್ನು ಪಿಡುಗನ್ನು ನಿಯಂತ್ರಿಸಲಿಕ್ಕೆ. ನೀವು ಕರ್ಮ ಮಾಡ್ಲಿಕ್ಕೆ ಆಗುದಿಲ್ಲ, ಇದು SIT ಆಗಿ, ಇದು ಸಪ್ರೆಷನ್ ಇಮ್ಮೋರಲ್ ಟ್ರಾಫಿಕ್ ಆಕ್ಟ್. ಕರ್ಮ ಮಾಡ್ಲಿಕ್ಕೆ ಇದು ಆಗುದಿಲ್ಲ, ಮತ್ತೊಂದು ಕಡೆ ಉಟ್ಕೊಳ್ತದೆ. ಅದು ಒಂದನ್ನು ಚೂಟಿ ಹಾಕಿದ್ರೆ ಮತ್ತೊಂದು ಕಡೆ ಉಟ್ಕೊಳ್ತದೆ. ಅದರಿಂದ ನಿಯಂತ್ರಿಸಲಿಕ್ಕೆ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಹೆದರಿಕೆ ಹುಡುಕಬೇಕು. ಗೌರವ ಕಳೆದು ಹೋಗಿದೆ ಬಿಡಿ, ಹೆದರಿಕೆ ಆದರೂ ಹುಟ್ಟಬೇಕು. ಅಷ್ಟೊಂದು ಕೆಲಸ ಮಾಡಬೇಕಾದ್ರೆ ಒಂದು ಚಂದದೊಂದು ಟೀಮ್ ಮಾಡಿ, ಆ ಟೀಮಿಗೆ ಆ ಜವಾಬ್ದಾರಿ ಕೊಟ್ಟು ಒಬ್ಬರನ್ನು ಹೇಳ್ಕೊಂಡು ಬನ್ನಿ ಅಂತ ಹೇಳಿದರೆ ಅವ್ರು ಆರಾಮಾಗಿ ಹೇಗೆ ಮಾಡಬೇಕು ಅಂತ ಹೇಳಿ. ಖಾಲಿ ಡಿಸ್ಟ್ರಿಕ್ಟ್ಗೆ ಸೀಮಿತವಾಗಿ ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ಟೇಟ್ ವೈಡ್ ಮಾಡಬೇಕು. ಸ್ಟೇಟ್ ವೈಸ್ ನಾವು ದೊಡ್ಡ ಒಬ್ಬ ಅಧಿಕಾರಿಯನ್ನು ಇದಕ್ಕೆ ಒಂದು ನೇಮಕ ಮಾಡಿ ಅವರ ಅಂಡರ್ ಅಲ್ಲಿ ಪ್ರತಿ ಜಿಲ್ಲೆಯಲ್ಲಿ ನೀವು IGP ಮಟ್ಟದ ಅಧಿಕಾರಿಯನ್ನು ಮಾಡಿದ್ರೆ ಆಗುವುದೇ ಇಲ್ಲ. ಇದಕ್ಕೆ ASP ಮಟ್ಟದ ಅಧಿಕಾರಿ ಇದ್ದಾರೆ, IPS ಆಫೀಸರು ರಿಕ್ರೂಟ್ ಆಗಿ ಬರ್ತಾರಲ್ಲ, ಅಂಥವ್ರನ್ನ ಮಾಡಬೇಕು. ಯಾಕೆ ಗೊತ್ತಾ? IGP ಮಟ್ಟದವರಿಗೆ ಸಾಧ್ಯ ಇದೆಯಾ? ಇಲ್ಲಿ ಸಾಧ್ಯ ಇದೆಯಾ? ಇದನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಸಾಧ್ಯ ತರಬಹುದು. ಯಾವತ್ತು ದೊಡ್ಡ ಮಟ್ಟದ ಸ್ಕ್ವಾಡ್ ಮಾಡಬಾರ್ದು, IGP ಲೆವೆಲ್ ಸ್ಕ್ವಾಡ್ ಮಾಡಬಾರ್ದು. ಯಾಕೆ ಗೊತ್ತಾ? ಅವ್ರು 20 ವರ್ಷ ಸರ್ವಿಸ್ ಮಾಡಿ ಸುಸ್ತಾಗಿರ್ತಾರೆ. ಅಂದ್ರೆ ಒಂದ್ ನಿಮಿಷ, ಕಡೆಯದಾಗಿ ಈಗ ಹಲಾಡಿ ಶ್ರೀನಿವಾಸ್ ಶೆಟ್ಟಿ ಹೇಳ್ತಾ ಇದ್ದಾರೆ, ನನಗೆ ಗನ್ ಮ್ಯಾನೇ ಬೇಡ ರೀ, ಬೇಡ. SP ಅವ್ರ ಹತ್ರ ಅದನ್ನೇ ಹೇಳಿದ್ರೆ, ನನಗೆ ಗನ್ ಮ್ಯಾನ್ ಬೇಡ ಅಂತ. ಮುಂದಿನ ಸ್ಟೆಪ್ ತೆಗೆಯುವಂತ ಸಾಧ್ಯತೆಗಳಿದೆಯಾ? ನೀವು ಬಹುಶಃ ಭೂಗತ ಪಾತಕಿಗಳ ಬಗ್ಗೆ ಅಧ್ಯಯನ ಮಾಡಿದಂತವ್ರು, ಗೊತ್ತಿರುವಂತವ್ರು. ಮುಂದಿನ ಸ್ಟೆಪ್ ತೆಗೆಯುವ ಅಂದ್ರೆ ನಾನು ಕೊಲ್ತೇನೆ ಅಂತ ಹೇಳ್ತಾ ಇದ್ದಾರೆ ಒಬ್ಬ MLA. ಇಂಥ ಸ್ಟೆಪ್ ಗಳನ್ನ, ಎಕ್ಸ್ಟ್ರೀಮ್ ಸ್ಟೆಪ್ ಗಳನ್ನ ತೆಗೆಯುವ ಸಾಧ್ಯತೆ ಖಂಡಿತ ತೆಗೆದುಕೊಳ್ಳೋದಿಲ್ಲ ಅವರು. ತೆಗೆದುಕೊಂಡ್ರೆ ಅವರಿಗೆ ನಷ್ಟ, ತೆಗೆದುಕೊಂಡ್ರೆ
ಅವರಿಗೆ ನಷ್ಟ. ಅವರಿಗೆ ಇದು ಒಂದು 10 ದಿವಸ ಪ್ರೊಲಾಂಗ್ ಆದರೆ, ಯಾವುದು ಇವರಿಗೆ ಗನ್ಮ್ಯಾನು ಇವರಿಗೆ ಹೋಗೋದು ಬರೋದು ಇದು ಪ್ರೊಲಾಂಗ್ ಆದರೆ ಅವರಿಗೆ ಲಾಭ. ಯಾಕಂದರೆ ಶ್ರೀನಿವಾಸ್ ಶೆಟ್ಟಿ ಅವರು ಹಣ ಕೊಡೋದಿಲ್ಲ, ಅವ್ರು ಜಾಗ ಮಾರಿ ಕೊಡ್ಬೇಕಷ್ಟೇ, ಕೊಡೋದಿದ್ರು ಸಹ ಅವ್ರು ಅಂತ ನಿರ್ಧಾರ ತಗೊಳ್ಳೋದಿಲ್ಲ, ಅದು ಸಹ ಅವ್ರಿಗೆ ಗೊತ್ತಿದೆ. ಅದರಿಂದಾಗಿ ಅವರಿಗೆ ಇದೊಂದು ಸ್ವಲ್ಪ ಪ್ರೊಲಾಂಗ್ ಆದರೆ ಬಾಕಿ ಕಡೆಯಿಂದ ಎಲ್ಲಿಂದ ಬರ್ತದೆ ಅಂತ ನೋಡ್ತಾರೆ ಅವರು. ಎಸ್ ಸರ್, ಇದು ಇಲ್ಲಿ ಅಂದ್ರೆ ಭೂಗತ ಪಾತಕಿಗಳು ಯಾವತ್ತು ಏನು ಮಾಡ್ತಾರೆ ಅಂತ ಯಾರಿಗೂ ಯೋಚನೆ ಮಾಡೋಕೆ ಇಲ್ಲಿ ಎಕ್ಸ್ಟ್ರೀಮ್ ಸ್ಟೆಪ್ ತೆಗೆಯುವಂತ ಸಾಧ್ಯತೆಗಳು ಇದೆಯಾ? ರವಿ ಪೂಜಾರಿ ಫೋನ್ ಮಾಡಿದ್ದಾರೋ ಅಥವಾ ಇನ್ನ ಯಾರೋ ಫೋನ್ ಮಾಡಿದ್ದಾನೋ ಗೊತ್ತಿಲ್ಲ, ಆದ್ರೆ ಎಕ್ಸ್ಟ್ರೀಮ್ ಸ್ಟೆಪ್ ತೆಗೆಯುವಂತ ಸಾಧ್ಯತೆಗಳಿದೆಯಾ? ಅಂದ್ರೆ ಆತ ಹೇಳ್ಕೊಳ್ಳುವ ಪ್ರಕಾರ ನಾನು ಕೊಲ್ತೇನೆ ಅಂತಾನೆ ಹೇಳ್ತಾ ಇರುವಂತ ಹೇಳಿದ್ದಾರೆ. ಅದು ಯಾರು ಹೇಳಿದ್ದಾರೆ, ಏನ್ ಹೇಳಿದ್ದಾರೆ ಅಂತ ಇತ್ಯರ್ಥ ಆಗುವವರೆಗೆ ಒಂದು. ಎರಡನೇದು, ಇಲ್ಲಿ ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ಳಿಕ್ಕೆ ಬರೋದೇ ಇಲ್ಲ. ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ, ಇವರಾಗ ಹೇಳಿದಾಗ ಒಂದು ಥ್ರೆಟ್ ಕೊಟ್ಟು ಬೇರೆ ವಿಧದಲ್ಲಿ ದುಡ್ಡು ಮಾಡುವ ಅಂತ ಥ್ರೆಟ್ ಇರುವುದಾದ್ರೆ ನಮ್ಗೆ 100% ಗೊತ್ತಿದೆ ಏನ್ ಮಾಡೋದಿಲ್ಲ ಅಂತ. ನಂಬರ್ 1. ನಂಬರ್ 2, ಒಂದು ಸರ್ಕಾರದಲ್ಲಿ ನಮ್ಮ ಜನಪ್ರತಿನಿಧಿಯಾಗಿ ಇರುವವರ ಮೇಲೆ ಅವರು ಈ ರೀತಿ ತಟ್ಟು ಕೊಡ್ತಾರೆ ಅಂತ ಹೇಳಿದ್ರೆ ಅದು ನಡೆಯದ ನಾಣ್ಯ, ಅದು ಆಗೋದಿಲ್ಲ, ಅದು ಸಾಧ್ಯನೇ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ನನ್ನ ಅನಿಸಿಕೆ ಏನಂದ್ರೆ, ಅವರಿಗೆ ಇದರಿಂದ ತೊಂದರೆ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಲಿಕ್ಕಿಲ್ಲ. ಮತ್ತದ್ದು ಅವರಿಗೆ ಬಿಟ್ಟದ್ದು. ಯಾಕಂತ ಹೇಳಿದ್ರೆ, ನಾನಲ್ಲಿ DSP ಆಗಿರುವಾಗ ನಕ್ಸಲ್ ಬೆಲ್ಟಿಗೆ ಅವರು ನನಗೆ ಬೇಡ, ಗನ್ಮ್ಯಾನ್ ಬೇಡ ಅಂತ ಹೇಳಿದಾಗ ನಾನು ಅವರನ್ನು ಪುನಃ ಹೋಗಿ ಮನೆಗೆ ಕೇಳ್ಕೊಂಡೆ, ಸರ್ ಗನ್ಮ್ಯಾನ್ ಬೇಕು ಸರ್, ಇಲ್ಲ ಅಂತ ಹೇಳಿದ್ರೆ ಕಷ್ಟ, ನೀವು ಅಲ್ಲಿ ಇಲ್ಲ, ನನ್ನನ್ನು ಯಾರು ಕೊಲ್ಲೋದಿಲ್ಲ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಆದ್ರಿಂದ ಗನ್ಮ್ಯಾನ್ ಬೇಡ ಅಂತ ಬರ್ಕೊಟ್ಟವರು ಅವರು. ಸೊ ಆಗಿರುವಾಗ ಅವರೇನೋ ಈಗ ಸರ್ಕಾರ ಹೇಳಿದ್ದಕ್ಕೆ ಇಟ್ಕೊಂಡಿದ್ದಾರೆ. ಬಟ್ ಇದರ ಹಿನ್ನೆಲೆಯಲ್ಲಿ ನನಗೇನೋ ತಿಳಿದು ಅದು ಬೇರೆನೇ ವಿಧದಲ್ಲಿ ಫೋನ್ಗಳು ಬಂದಿರಬಹುದು. ಅದನ್ನು ಭೇದಿಸೋದು ನಮ್ಮ ಪೊಲೀಸ್ ಇಲಾಖೆಗೆ ಬಿಟ್ಟದ್ದು. ಅಂದ್ರೆ ಇಲ್ಲಿ ರವಿ ಪೂಜಾರಿ ಒಂದು ವಿಚಾರಕ್ಕೆ ಮಾತ್ರ ಅಲ್ಲ, ಇದರಲ್ಲಿ ಬೇರೆ ಹಿಡನ್ ಅಜೆಂಡಾಗಳು ಹಿಡನ್ ಅಜೆಂಡಾ ಇರಬಹುದು. ಇಲ್ಲಾಂದ್ರೆ ಅವರಂತ ಜನಗಳಿಗೆ ಫೋನ್ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್, ಅಂದ್ರೆ ಇಲ್ಲಿ ಕುಂದಾಪುರದ ರಾಜಕಾರಣ ಅಥವಾ ಕುಂದಾಪುರದ ಆ ದ್ವೇಷದ ರಾಜಕಾರಣದ ಸುಳಿವು ಏನಾದ್ರೂ ಇದೆಯಾ ಇರುವಂತ ಸಾಧ್ಯತೆಗಳಿಗೆ? ಸಾಧ್ಯ ಇಲ್ಲ. ಯಾಕಂದ್ರೆ ಕುಂದಾಪುರದ ರಾಜಕಾರಣದಲ್ಲಿ ದ್ವೇಷದ ರಾಜಕಾರಣ ಇದೆ, ಬೇರೆ ಪ್ರಶ್ನೆ ಇದೆ. ನೀವು ಕುಂದಾಪುರದಲ್ಲಿ ನಡೆದಂತ ಕೊಲೆಗಳ ಸಂಖ್ಯೆಯನ್ನು ನೀವು ಹಿಡ್ಕೊಂಡು ಹೋದ್ರೆ, ಅಲ್ಲಿನ ಜಮೀನ್ದಾರಿ ಪದ್ಧತಿ, ಇವನು ಪ್ರತಾಪ್ ಶೆಟ್ಟಿ ತಂದೆಯವರ ಕಾಲದಿಂದ ಬಂದಂತ ಜಮೀನ್ದಾರಿ ಪದ್ಧತಿ, ಅದನ್ನೆಲ್ಲ ನೀವು ನೋಡ್ಕೊಂಡು ಹೋದ್ರೆ ಅಲ್ಲಿ ದ್ವೇಷದ ರಾಜಕಾರಣವೇ ನಡೆದದ್ದು. ಅದಲ್ಲ, ದ್ವೇಷದ ರಾಜಕಾರಣಕ್ಕೆ ಇತಿಶ್ರೀ ಹಾಕಿದ್ದೇ ಆಲಾಡಿ ಶ್ರೀನಿವಾಸ್ ಶೆಟ್ಟಿ. ಪ್ರೀತಿಯ ರಾಜಕಾರಣ ಮಾಡಿದ್ದು. ಅದರಿಂದಾಗಿ ಆಲಾಡಿ ಶ್ರೀನಿವಾಸ್ ಶೆಟ್ಟಿಯನ್ನು ಅಲ್ಲಿ ಏನೂ ಮಾಡಿ ಹೊಡಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಎಲ್ಲಾ ಪಕ್ಷದವರಿಗೆ ಗೊತ್ತಿದೆ. ಪಕ್ಷೇತರವಾಗಿ ನಿಂತು 30,000 ಲೀಡಲ್ಲಿ ಗೆದ್ದು ಬರ್ತಾರೆ, 34,000 ಲೀಡಲ್ಲಿ ಗೆದ್ದು ಬರ್ತಾರೆ. ಅದಲ್ಲ, ಅವರು ಬಿಜೆಪಿ ಅವರಿಗೂ ಗೊತ್ತು, JDS ನವರಿಗೂ ಗೊತ್ತು, ಕಾಂಗ್ರೆಸ್ ಅವರಿಗೂ ಗೊತ್ತು. ಶ್ರೀನಿವಾಸ ಜೀವಂತ ಇದ್ದಷ್ಟು ದಿವಸ ಇನ್ನೊಬ್ಬ ಈ ಪಟ್ಟದ ಮೇಲೆ ಕಣ್ಣು ಹಾಕೋದು ಅಗತ್ಯ ಇಲ್ಲ ಅಂತ. ಆ ಪಟ್ಟದ ಮೇಲೆ ಕಣ್ಣು ಹಾಕೋದು ಅಗತ್ಯ ಇಲ್ಲ ಅಂತೇಳಿ ಎಲ್ರಿಗೂ ಗೊತ್ತು. ಅದರಿಂದಾಗಿ ಶ್ರೀನಿವಾಸ್ ಶೆಟ್ಟರನ್ನು ರಾಜಕೀಯವಾಗಿ ವಿಮುಖಗೊಳಿಸಬೇಕು ಅನ್ನುವ ತಂತ್ರವೂ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದಕ್ಕಿಂತ ಜಾಸ್ತಿ ಆಗಿರುವುದು ಈ ಭೂಗತ ಭಾಗದಲ್ಲಿ ಹಿಡನ್ ಅಜೆಂಡಾ. ಇದು ಶ್ರೀನಿವಾಸ್ ಶೆಟ್ಟಿ ಹತ್ರ ಅಲ್ಲದಿದ್ರು ಅಲ್ಲಿ ಬೇರೆ 4 ಶೆಟ್ಟರ್ಗಳಿದ್ದಾರೆ, ಅವ್ರ ಹತ್ರ ಸುಲಭ ಮಾಡುವ ಅಂತ ಹೇಳಿ. ಎಸ್ ಸರ್, ಕೊನೆಯದಾಗಿ ನೀವು ಶ್ರೀನಿವಾಸ್ ಶೆಟ್ಟರನ್ನ ನೋಡಿದ್ದೀರಿ ಕುಂದಾಪುರದಲ್ಲಿ ಅಧಿಕಾರಿಯಾಗಿ ಕೆಲಸ. ಇದಕ್ಕೆಲ್ಲ ಹೆದರುವಂತ ಮನೋಸ್ಥಿತಿ ಇರುವಂತ ವ್ಯಕ್ತಿ ಅವರು ಇಲ್ಲ. ಅಂದ್ರೆ ಅವರ ಮನಸ್ಥಿತಿ ಅಂದ್ರೆ ಯಾರೋ ಒಬ್ಬ ಭೂಗತ ಹೇಳ್ತೇನಲ್ಲ, ನಕ್ಸಲ್ ಬೆಲ್ಟ್ ಅಲ್ಲಿ ಇರುವವರಿಗೆ ನನಗೆ ಗನ್ಮ್ಯಾನ್ ಬೇಡ, ನಾನು ಒಬ್ಬನೇ ಹೋಗ್ತೇನೆ ಅಂತ ಹೋಗಿ ಬರ್ತಾ ಇದ್ರಲ್ಲ, ಸೊ ಆಗ ನೀವು ಹೇಳ್ತೀರಾ. ಸೊ ಇದನ್ನ ನೆಗ್ಲೆಕ್ಟ್ ಮಾಡಬಹುದಾ? ಅಂದ್ರೆ ಯಾರೋ ಒಬ್ಬ ಅಂದ್ರೆ ಅವರು ನೆಗ್ಲೆಕ್ಟ್ ಮಾಡ್ತಾರ ಇನ್ನೊಂದು, ಅಂದ್ರೆ ಇದನ್ನ ಇಲಾಖೆ ಕೂಡ ಶ್ರೀನಿವಾಸ್ ಶೆಟ್ಟಿಗೆ ಏನು ಆಗೋದಿಲ್ಲ ಈ ರೀತಿ ನೆಗ್ಲೆಕ್ಟ್ ಆಗೋದಿಲ್ಲ. ಬಟ್ ಅವರಿಗೆ ಬಂದಂತ ಥ್ರೆಟ್ ಅನ್ನು ಅವರು ನ್ಯಾಯಸಮ್ಮತವಾಗಿ ಪೊಲೀಸ್ ಇಲಾಖೆಗೆ ತಿಳಿಸಿದ್ದಾರೆ. ಡ್ಯೂಟಿ. ನಾಳೆ ಅವರಿಂದ ತಪ್ಪುಗಳಾಗಬಾರದು, ಅದಕ್ಕೆ ಪೊಲೀಸ್ ಇಲಾಖೆ ತಿಳಿಸಿದ್ದಾರೆ. ತಿಳಿಸಿದ ಮೇಲೆ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಬೇಕಂತ ಅವರ ಕರ್ತವ್ಯ. ಥ್ರೆಟ್ ಬಂದಾಗ ಪೊಲೀಸ್ ಇಲಾಖೆ ಸೀರಿಯಸ್ನೆಸ್ ತಗೊಳ್ತಾರೆ, 100% ಅದು ತಗೊಳ್ತಾರೆ. ಸೊ ಅವ್ರು ಯಾವ ರೀತಿ ಮುಂದುವರಿತಾರೆ ಅದು ಅವರಿಗೆ ಬಿಟ್ಟದ್ದು. ಎಸ್ ಸರ್, ಧನ್ಯವಾದಗಳು ಈ ಡಿಸ್ಕಷನ್ ಅಲ್ಲಿ ಭಾಗವಹಿಸಕ್ಕೆ ಧನ್ಯವಾದಗಳು ಸರ್. ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಕುಂದಾಪುರದ ಸಜ್ಜನ MLA ಅವರಿಗೆ ಬೆದರಿಕೆ ಬಂದಿರುವಂತ ವಿಚಾರ ಏನಿದೆ, ಬಹುಶಃ ನಿನ್ನೆ 2 ದಿನ ನಿರಂತರವಾಗಿ ಬೆದರಿಕೆ ಕರೆಗಳು ಬಂದು ಕೊಲ್ತೀನಿ ಅಂತ ಹೇಳ್ತಾ ಇರುವಂತದ್ದಾಗಿರ್ಬೋದು. ಸೊ ಈ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು ಎಚ್ಚೆತ್ತುಕೊಳ್ಬೇಕಾದಂತ ಅನಿವಾರ್ಯತೆ ಖಂಡಿತ ಇದೆ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಒಬ್ಬ ಜನಪ್ರತಿನಿಧಿಗೆ ಈ ರೀತಿ ಧಮಕಿ ಹಾಕುವಂತ ಕೆಲಸಗಳಾಗತ್ತೆ ಅಂತಂದ್ರೆ, ಸಂಭಾಜಿ ಪಾಟೀಲ್ಗೆ ಧಮಕಿ ಹಾಕಿದ್ರು, ಆ ಸಂದರ್ಭದಲ್ಲಿ ನಾವೆಲ್ಲ ಮಾತಾಡಿದ್ವಿ, ಹಾಕ್ಲಿ ಧಮಕಿ ಹಾಕೊಳ್ಳಿ, ಆತನಿಗೆ ಒಂದು ಸ್ವಲ್ಪ ಅಹಂಕಾರ ಇತ್ತು, ಕರ್ನಾಟಕದ ವಿರುದ್ಧ ಮಾತಾಡ್ತಾ ಇದ್ರು.
ಈಗ ಹಾಲಾಡಿ ಶ್ರೀನಿವಾಸ್ ಶೆಟ್ಟರಿಗೆ ಧಮಕಿ ಹಾಕುವಂತದ್ದಾಗಿದೆ. ನಾಳೆ ದಿನ ಇನ್ಯಾರಿಗೆ ಧಮಕಿ ಹಾಕ್ತಾರೋ ಅಂತ ಆತಂಕದಲ್ಲಿ ದಿನ ದೂಡಬೇಕಾದಂತ ಪರಿಸ್ಥಿತಿಯಲ್ಲಿದೆ. ಸೊ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಿದ್ರೆ ಸಮಸ್ಯೆ ಖಂಡಿತ ಬರುತ್ತೆ ಅನ್ನುವಂಥದ್ದು. ಸೊ ಇದು ಇವತ್ತಿನ ವಿಶೇಷ. ನಿಮ್ಮ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.